CC ರಸ್ತೆ ಆಗಿದೆ. ಪೂರ್ತಿ ಇದು ದಲಿತ ಕಾಲೋನಿ ಮಾತ್ರ ಬಿಟ್ಟಿದ್ದಾರೆ. ಈ ಮುಂದಕ್ಕೆ ಲಿಂಗಾಯತ ಮನೆ ಹತ್ರ ಮಾತ್ರ ಮಾಡಿದ್ದಾರೆ. ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿ ಗ್ರಾಮದ ದಲಿತ ಕಾಲೋನಿಯಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಕೈಗೊಂಡಿರುವ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ದಲಿತ ಕಾಲೋನಿಯ ಸಂಪರ್ಕದ ರಸ್ತೆಯಲ್ಲಿ ಕಾಮಗಾರಿ ಮಾಡದೆ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಇಂದು ಜಿ ಹೊಸಹಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿದರು. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಗ್ರಾಮಸ್ಥ ಮುರುಳಿ, ಒಟ್ಟು 900 ಮೀಟರ್ನಷ್ಟು ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ನಡೆಸಲಾಗುತ್ತಿದ್ದು ದಲಿತ ಕಾಲೋನಿ ಸಂಪರ್ಕದ 200 ಮೀಟರ್ ರಸ್ತೆ ಕಾಮಗಾರಿ ನಡೆಸದೆ ಉದ್ದೇಶಪೂರ್ವಕವಾಗಿ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ. ಮುಂದುವರಿದ ಸಮುದಾಯದವರ ಮನೆಯ ಸಂಪರ್ಕಕ್ಕೆ ರಸ್ತೆ ಕಾಮಗಾರಿ ಮಾಡಿರುವ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಕಾಲೋನಿ ರಸ್ತೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಅರ್ಚಕ ಸೋಮಶೇಖರ್ ಮಾತನಾಡಿ, ಜಿ ಹೊಸಹಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ದಲಿತ ಕಾಲೋನಿ ಅಭಿವೃದ್ಧಿಗೆ ಸಮರ್ಪಕವಾಗಿ ಅನುದಾನ ನೀಡುತ್ತಿಲ್ಲ. ಗ್ರಾಮದ ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ದೂರು ನೀಡಿದರೆ ಪ್ರಯೋಜನವಾಗುತ್ತಿಲ್ಲ. ಈಗ ನಡೆಯುತ್ತಿರುವ ರಸ್ತೆ ಕಾಮಗಾರಿಯಲ್ಲೂ ಸಹ ತಾರತಮ್ಯ ಮಾಡುತ್ತಿರುವ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿಯೇ ಸಿಸಿ ರಸ್ತೆ ಕಾಮಗಾರಿ ನಡೆಸದೆ ಬಿಟ್ಟಿದ್ದು ಗುತ್ತಿಗೆದಾರರು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಬೇಕು ಎಂದು ಅವರು ಒತ್ತಾಯಿಸಿದರು. ರಸ್ತೆ ಕಾಮಗಾರಿ ನಡೆಸದೆ ನಿರ್ಲಕ್ಷ್ಯ ಮುಂದುವರಿಸಿದರೆ ಈಗ ನಡೆಸಿರುವ ಕಾಮಗಾರಿ ಸ್ಥಳದಲ್ಲಿ ಗುಂಡಿಯನ್ನು ತೆಗೆದು ರಸ್ತೆ ತಡೆ ನಡೆಸಬೇಕಾಗುತ್ತದೆ ಎಂದು ಇಲ್ಲಿನ ಗ್ರಾಮಸ್ಥರು ಒಕ್ಕೊರಲಿನಿಂದ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ವರ್ಷ ಕೇಳಿದೆ, ಗ್ರಾಮ ಪಂಚಾಯತಿಗೆ ಹೋಗಿ ಕೇಳಿದೆ, ಇಷ್ಟ ಬಂದ್ರೆ ತಾಂಬರಿ ಕಷ್ಟ ಅಂದ್ರೆ ಬಿಡ್ರಿ ಅಂತ ಅವನು ರಫಾ ಮಾತಾಡುತ್ತೆ. ಯಾಕೆಂದ್ರೆ ಪಂಚಾಯತಿ ಒಳಗೂ ಸಹಿತ ಅಮ್ಮ ಕೇಳಕ್ಕೆ ನಮಗೂ ಅಧಿಕಾರಿ ಇರಲ್ಲ. ಯಾಕೆಂದ್ರೆ ನಾವು ಅಮಾಯಕರಾಗಿರ್ತೀವಿ, ಅವರು ಅಧಿಕಾರಿಗಳಾಗಿರ್ತಾರೆ. ನಾವು ಅಮಾಯಕರಾಗಿ ಕೇಳಕ್ಕೆ ಹೋದ್ರೆ ಏನಂತಾರೆ, ನೀವ್ಯಾರು ಕೇಳೋಕ್ಕೆ ಹೋಗಿ ಹತ್ತಾಂಬ ಅಂತ ನಮಗೆ ಗೊತ್ತಿರಲ್ಲ ಸರ್. ಇಲ್ಲೋ ಕೇಳೋಣ, ನಾವು ಕೇಳೋಕ್ಕಾಗುತ್ತಾ? ಆ ಸೌಜನ್ಯತೆಯಿಂದನೇ ಏನಾರ ಮಾಡಿ ನೀವಾದರೂ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು ಕರೆಸ್ಬಿಟ್ಟು ನಿಲ್ಲಿಸಿ ಸ್ವಲ್ಪ ರೋಡ್ ಮಾಡಿ ಕ್ಲೀನಾಗಿ CC ರೋಡ್ ಮಾಡ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಈ ಕಡೆಗೂ ಲಿಂಗಾಯತ ಮನೆ ಹತ್ರ ಮಾತ್ರ ಮಾಡಿದರೆ ಇಲ್ಲಿ ಸಿಕ್ಕಾಪಟ್ಟೆ ಧೂಳು ಬರ್ತಾ ಇದೆ. ಆಮೇಲೆ ಮತ್ತೆ ತಾಲೂಕ್ ಪಂಚಾಯತಿ ಮೆಂಬರ್ ಮನೆ ಬಿಟ್ಟು ಇನ್ನು ಮುಂದಕ್ಕನ CC ರಸ್ತೆ ಆಗಿದೆ. ಇಲ್ಲಿ ದಲಿತ ಕಾಲೋನಿ ಮನೆ ಮಾತ್ರ ಬಿಟ್ಟು ಹೋಗಿದ್ದಾರೆ. 200 ಮೀಟರ್ ಮಾತ್ರ ಬಿಟ್ಟು ಹೋಗಿದ್ದಾರೆ. ಬಾಸ್ ಚರಂಡಿ ಮಾಡಿ ಅಂತ ಹೇಳೋ ಹೊತ್ತಿಗೆ ಇಲ್ಲ ನಾವು CC ರಸ್ತೆ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಬಿಟ್ಟು ಎಲ್ಲ ತುಂಬ್ಕೊಂಡು ಹೋಗಿದ್ದಾರೆ ಸರ್. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ನೋಡಿ ಪರಿಶೀಲನೆ ಮಾಡಿ ಈ ರೋಡನ್ನು ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇವರು ಯಾರು ಬಂದು ಈ ರೋಡನ್ನ ಮಾಡಲಿಲ್ಲ ಅಂತಂದರೆ ರೋಡ್ಗೆ ಅಡ್ಡ ಟ್ರಂಚ್ ಹೊಡೆದು ನಾವೇ ರೋಡ್ ತಡೆ ಹಾಕಿ ಯಾರು ತಿರುಗಾಡ್ದಂಗೆ ಮಾಡ್ತಕ್ಕಂಥ ಪರಿಸ್ಥಿತಿ ನಾವು ಮಾಡ್ತೀವಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.